ಹಳ್ಳಿಹೊಳೆ ಗ್ರಾಮವನ್ನು ಕುಂದಾಪುರ ತಾಲೂಕಿನಲ್ಲೇ ಇರಿಸಬೇಕು. ಇಲ್ಲವಾದಲ್ಲಿ ಹಳ್ಳಿಹೊಳೆ ಮತ್ತು ಕಮಲಶಿಲೆ ಗ್ರಾಮಸ್ಥರಿಗೆ ಬಹಳ ಸಮಸ್ಯೆಯಾಗುತ್ತದೆ ಹೀಗೆಂದು ಚಿಟ್ಟೆ ರಾಜಗೋಪಾಲ ಹೆಗ್ಡೆ ಹೇಳಿದ್ದಾರೆ. ಅವರು ಕುಂದಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಕುರಿತು ನಾವು ಹೋರಾಟಕ್ಕೆ ಸಿದ್ಧಗೊಂಡಿದ್ದು ಜನವರಿ 5ರಂದು ಕಮಲಶಿಲೆ ದೇವಸ್ಥಾನದ ಎದುರು ಬೃಹತ್ ಪ್ರತಿಭಟನೆ ಸಭೆಯನ್ನ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಬೈಂದೂರು ಮತ್ತು ವಣ್ಸೆ ಹೋಬಳಿಯಲ್ಲಿರುವಂತಹ ಹಳ್ಳಿಹೊಳೆ ಮತ್ತು ಕಮಲಶಿಲೆ ಗ್ರಾಮವನ್ನು ಕುಂದಾಪುರ ತಾಲೂಕಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು. ಹಳ್ಳಿಹೊಳೆ ಗ್ರಾಮಕ್ಕೆ ಗಡಿ ಸಮಸ್ಯೆ ಇದೆ. ಹಳ್ಳಿಹೊಳೆ ಗ್ರಾಮದ ಕೆಲವು ಭಾಗಗಳು ನಾವು ಉಡುಪಿ ಜಿಲ್ಲೆಯಲ್ಲಿದ್ದೇವೋ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಅವರು ಕೆಲವು ಕಡೆಯವರು ರೇಷನ್ ತೆಗಿಲಿಕ್ಕೆ ಇಲ್ಲಿಗೆ ಸಿದ್ದಾಪುರಿಗೆ ಬಂದು ಮಾಸ್ತಿಕಟ್ಟೆ ಮೇಲೆ ಘಾಟಿ ಹತ್ತಿ ಅವರು ಹೊಸನಗರಕ್ಕೆ ಹೋಗಿ ಪಡಿತರ ಚೀಟಿ ತರಬೇಕು. ಅವರು ಯಾವ ಜಿಲ್ಲೆಯಲ್ಲಿದ್ದಾರೆ ಅಂತ ಸಹ ಸಮಸ್ಯೆ ಅವರಿಗೆ ಗೊತ್ತಿಲ್ಲ. ಇಂಥ ಒಂದು ಸಮಸ್ಯೆಗಳಿರುವಾಗ ದೂರದ 81 ಕಿಲೋಮೀಟರ್ ದೂರದ ಬೈಂದೂರು ತಾಲೂಕಿಗೆ ಸೇರ್ಪಡಿಸಿದ್ದು ಬಹಳ ದುರದೃಷ್ಟಕರವಾದ ವಿಚಾರ. ಯಾವುದೇ ರೀತಿಯಾದ ನೇರ ಸಂಪರ್ಕ ಇಲ್ಲ. ಹಳ್ಳಿಹೊಳೆಯವರು ಸ್ವಂತ ವಾಹನ ಇದ್ರೆ ಇಲ್ಲಿಗೆ ಕೊಲ್ಲೂರಿಗೆ ಹೋಗಿ ಅಲ್ಲಿಂದ ಹಾಲ್ಕಲ್ ಮುಖಾಂತರ ಬೈಂದೂರಿಗೆ ಹೋಗ್ಬೋದು. ಇಲ್ಲದಿದ್ದರೆ ಹಳ್ಳಿಹೊಳೆಯವರು ಕುಂದಾಪುರ ಈಗಿನ ತಾಲೂಕು ಕೇಂದ್ರವಾದ ಕುಂದಾಪುರಿಗೆ ಬಂದು ಕುಂದಾಪುರದಿಂದ ನಂತರ ಬೈಂದೂರಿಗೆ ಹೋಗಬೇಕು. ಇಂಥ ಒಂದು ಅವಶ್ಯಕತೆ ಇದೆಯೇ ಎಂಬ ಪ್ರಶ್ನೆ ಬಂದಿದೆ.